ಉಡುಪಿ ಕಾರ್ಕಳ ತಾಲೂಕಿನ ಅಜಕಾರು ಸಮೀಪದ ದೋಂಡುರಂಗಡಿ ಶ್ರೀರಾಮ ಮಂದಿರದಲ್ಲಿ ವಿದ್ಯಾಕಲ್ಪಕ ಸ್ಕಾಲರ್ಶಿಪ್ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ನೂರಾರು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ನ ಪ್ರಯೋಜನವನ್ನು ಪಡೆದುಕೊಂಡರು. ಕಾರ್ಕಳದ ದೋಂಡಿರಂಗಡಿ ಶ್ರೀರಾಮ ಮಂದಿರ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಗಳಿಂದ ಪ್ರಸಿದ್ಧತೆಯನ್ನ ಹೊಂದಿರುವ ಸುಪ್ರಸಿದ್ಧ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿದೆ. ಶ್ರೀರಾಮ ಕ್ಷೇತ್ರಕ್ಕೆ ದಿನಂಪ್ರತಿ ನೂರಾರು ಮಂದಿ ಭಕ್ತರು ಬಂದು ದೇವರ ದರ್ಶನ ಪಡೆಯುತ್ತಾರೆ. ಶ್ರೀ ಕ್ಷೇತ್ರದಲ್ಲಿ ಕಳೆದ ಕೆಲವು ವರ್ಷಗಳಿಂದ ವಿದ್ಯಾಕಲ್ಪಕ ಸ್ಕಾಲರ್ಶಿಪ್ ಕಾರ್ಯಕ್ರಮವನ್ನ ಆಯೋಜಿಸುತ್ತಾ ಬಂದಿದ್ದು, ಈ ವರ್ಷವೂ ಹಲವಾರು ಮಂದಿ ವಿದ್ಯಾರ್ಥಿಗಳು ವಿದ್ಯಾಕಲ್ಪಕ ಸ್ಕಾಲರ್ಶಿಪ್ನ ಪ್ರಯೋಜನವನ್ನ ಪಡೆದುಕೊಂಡರು. ಶ್ರೀರಾಮ ಮಂದಿರದ ಅಧ್ಯಕ್ಷರಾದ ಶ್ರೀ ಬೈಲಂಗಡಿ ಜಯರಾಮ್ ನಾಯಕ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಸಾಕ್ಷಿಯಾದರು. ವಿಶ್ವಕಲ್ಪ ಅನ್ನೆ ಜಿಲ್ಲೆಲೆ ಕೆಂಚೇಕ ಸಾನೆಕ ಮಳಿಪಿಜನದ ಇದಮ್ಮನೆ ತನ್ನ ಕಸಗೆ ಬರೇ ಮನಾನ ಹೊಡ ಮನಾನ ಅಮ್ಗೆ ಚೆಲ್ಡು ಅಂಗ ಶಿಕ್ಷಾ ಕಸ ಯಾದಾಗ ಜಗ ತಡೆ ಒಟ್ಟು ಬೆಣ್ಣೆ 4-5 ಜನ ಮೇಳು ಏನು ದಿತ್ತಾಸಜಿ ಪ್ರತಿ ವರ್ಷ ಏಕಾಂಕ ಭಾಗ್ಯಕ್ಕೆ ಸಮ ವಿಶ್ವವಾಣಿ ಕೇಂದ್ರ ತಂದೆ ಚೆಡು ಕೋಣ ಸ್ಕಾಲರ್ಶಿಪ್ ಗೆದ್ಲ ತಂಕ ಮಂಗಳೂರಾಗ ವಿಶ್ವವಾಣಿ ಕೇಂದ್ರ ಪುರಾಣ. ಕಾರ್ಯಕ್ರಮದಲ್ಲಿ ನಿವೃತ್ತ ಅಧಿಕಾರಿ ಕೆ ರತ್ನಾಪ್ರಭಾ, ಲೆಕ್ಕ ಪರಿಶೋಧಕ ನಂದಗೋಪಾಲ್ ಶೆಣೈ, ವಿಶ್ವ ಕೊಂಕಣಿ ಕೇಂದ್ರದ ಕಾರ್ಯದರ್ಶಿ ಪ್ರದೀಪ್ ಜಿ ಪೈ, ಶಿಕ್ಷಕರು ಹಾಗೂ ಸಂಪನ್ಮೂಲ ವ್ಯಕ್ತಿ ರಾಜೇಂದ್ರ ಭಟ್, ವಿಶ್ವ ಕೊಂಕಣಿ ಕೇಂದ್ರದ ಸಂಚಾಲಕ ಗಿರಿಧರ್ ಕಾಮತ್, ಲೆಕ್ಕ ಪರಿಶೋಧಕ ಯು ಸುರೇಂದ್ರ, ಡಾಕ್ಟರ್ ವಿಷ್ಣುಪ್ರಭು, ಎಂ ಗಣೇಶ್ ಭಟ್, ಎಂ ವಿಶ್ವಕುಮಾರ್ ಭಟ್ ಹಾಗೂ ಇನ್ನಿತರ ಪ್ರಮುಖರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ ಕಾರ್ಕಳ.